ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ವಾರಂಗ ಸಂಪಿಗೆ ಬಾಕ್ಯಾಡಿನಲ್ಲಿ ವಾರ್ಷಿಕ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಳೆದ ಬಾರಿ ಕೊರೋನಾ ಮಹಾಮಾರಿ ಆವರಿಸಿ ಲಾಕ್ಡೌನ್ ಆದ ಕಾರಣ ದೈವಗಳಿಗೆ ನರ್ತನ ಸೇವೆ ನಡೆದಿರಲಿಲ್ಲ. ಈ ಬಾರಿ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿದ್ದವು. ಆರಂಭದಲ್ಲಿ ಧರ್ಮರಸು ದೈವದ ಕೋಲ ನಡೆಯಿತು. ಕ್ಷೇತ್ರದ ಕಾರಣಿಕ ದೈವ ಕೊಡಮಣಿತ್ತಾಯ ಮತ್ತು ಕುಕ್ಕಿನಂದಾಯ ದೈವದ ನೇಮ, ಬ್ರಹ್ಮ ಬೈದರ್ಕಳ ದೈವದ ಪಾತ್ರಿಗಳ ದರ್ಶನ, ತುಳುನಾಡಿನ ವೀರಪುರುಷರಾದ ಕೋಟಿ ಚೆನ್ನಯ್ಯ ದೈವಗಳ ವಾರ್ಷಿಕ ನೇಮೋತ್ಸವ ನಡೆಯಿತು. ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದು ದೈವಗಳಿಗೆ ಹರಕೆಗಳನ್ನು ಸಮರ್ಪಿಸಿ ತಮ್ಮ ಹರಕೆಗಳನ್ನು ನಿವೇದಿಸಿದ್ದಾರೆ.